ಆಗ್ತಾ ಇದೆ ಜೇಮ್ಸ್. Hello everyone. Good morning. Good morning. ಹೇಗಿದ್ದೀರಾ ಎಲ್ಲರೂ? ನಾವು ಆರಾಮಾಗಿದ್ದೀವಿ, ನೀವು ಆರಾಮಾಗಿರ್ತೀರಾ ಅಂತ ಅಂದ್ಕೊಂತೀವಿ. ಇವಾಗ ಸದ್ಯಕ್ಕೆ ನಾವು ಜೇಮ್ಸ್ ಮೂವಿಗೆ ಹೊರಟಿದ್ದೀವಿ. ಆಬ್ವಿಯಸ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ರಿಲೀಸ್ ಆಯಿತು. ರೆಕಾರ್ಡ್ ಬ್ರೇಕ್ ಮಾಡಿದೆ ಈ ಮೂವಿ ಇಂಡಿಯಾದಲ್ಲಿ. ಹಾಗೆ ತುಂಬ ಎಲ್ಲ ನ್ಯೂಸಲ್ಲೆಲ್ಲ ನೋಡಿದ್ವಿ ಯಾವ ಥರ ರಿಲೀಸ್ ಆಯಿತು, ಎಷ್ಟು ಒಂದು ಹಬ್ಬ ಥರ ಇದನ್ನ ಸೆಲೆಬ್ರೇಟ್ ಮಾಡಿದ್ರು ಬೆಂಗಳೂರಲ್ಲೆಲ್ಲ ಅಂತ. ಸೊ ಅದೇ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ ಕೆನಡಾದಲ್ಲಿ. ಮಾರ್ಚ್ 18 ಇವತ್ತು ರಿಲೀಸ್ ಆಗ್ತಾ ಇದೆ, ಫ್ರೈಡೆ ಇವತ್ತು. ಇಲ್ಲಿ ಇವತ್ತು ಫಸ್ಟ್ ಶೋ ಇವತ್ತು. ಸೊ ಅದಕ್ಕೆ ಹೊರಟಿದೀವಿ. ಮನ್ಸಲ್ಲಿ ಏನೋ ಒಂಥರ ಬೇಜಾರಿದೆ ಆಕ್ಚುಲಿ. ಇದೇ ಕೊನೆ ಸರಿ ನಮ್ಗೆ ಅಪ್ಪು ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಸಿಗೋದು, ಇದೇ ಕೊನೆ ಸರಿ ಅಂತ. ಅದೇನೋ ಒಂದು ತುಂಬಾ ಬೇಜಾರಿದೆ. ಬಟ್ ಆದ್ರೂ ಆ ಬೇಜಾರ್ಗಿಂತನೂ ಜಾಸ್ತಿ ಓಕೆ ಅವ್ರದ್ದೊಂದು ಮೂವಿ ರಿಲೀಸ್ ಆಗಿದೆ ಕೊನೆಯದು, ಅದನ್ನೇನು ಆ ಒಂದು ಎಕ್ಸೈಟ್ಮೆಂಟ್ ಕೂಡ ಇದೆ, ನೋಡೋಣ ಅಂತ. ಅವ್ರಿಗೆ ನಮ್ ಜೊತೆ ಇಲ್ಲದೆ ಇದ್ರು ಅವ್ರು ಯಾವಾಗ್ಲೂ ಇಲ್ಲೇ ಇದ್ದಾರೆ ಅಂತ ಫೀಲ್ ಆಗುತ್ತೆ ನನ್ಗೆ. ಅವರು ಹೋದಾಗಿಂದನೂ ಒಂದು ಮನ್ಸಿಗೆ ಯಾವಾಗ್ಲೂ ಹಂಗೆ ಅನ್ಸ್ತಿತ್ತು, ಹೇಗ್ ಹೋಗಕ್ ಸಾಧ್ಯ, ಅವ್ರು ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ಯಾವಾಗ್ಲೂ ಫೀಲ್ ಆಗ್ತಾ ಇರ್ತಿತ್ತು. ಸೊ ಆ ಬೇಜಾರನ್ನೆಲ್ಲ ಈಗ ಸೈಡಲ್ಲಿ ಇಟ್ಬಿಟ್ಟು ಅವ್ರ ಮೂವಿನ ನೋಡ್ಕೊಂಡ್ ಬರೋಣ ಅಂತ ಹೊರಟಿದೀವಿ. ಅದ್ರ ಜೊತೆಗೆ ನೀವು ತುಂಬಾ ಜನ ಮಹಿಮಾ ಮೂವಿ ಬಗ್ಗೆ ಕೇಳ್ತಾ ಇದ್ರಿ. ಏನು ನೀವು ಮಹಿಮಾ ಮೂವಿ ಬಗ್ಗೆ ಏನು ಹೇಳ್ತಾ ಇಲ್ಲ, ಯಾವಾಗ ರಿಲೀಸ್ ಆಗುತ್ತೆ, ಏನು ಅದ್ರ ಬಗ್ಗೆ ಏನೂ ಹೇಳ್ತಿಲ್ಲ ಅಂತ ನೀವು ತುಂಬಾ ಜನ ಕೇಳಿದ್ರಿ. ಆಗುತ್ತೆ, ಅದನ್ನು ಖಂಡಿತವಾಗ್ಲೂ ಬೇಗನೆ ರಿಲೀಸ್ ಆಗುತ್ತೆ. ಬಟ್ ಅದು ಇವಾಗ ಒಂದ್ ಸ್ವಲ್ಪ ಡಿಲೇ ಆಯ್ತು. ಯಾಕಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಅವರು ಈ ಜೇಮ್ಸ್ ಮೂವಿ ಈ ಇವೆಂಟ್ ಅಲ್ಲೆಲ್ಲ ಬ್ಯುಸಿ ಇದ್ರು. ಈ ಮಹಿಮಾ ಮೂವಿನ ರಿಲೀಸ್ ಮಾಡ್ತಾ ಇರೋದು ಡ್ರೀಮ್ಸ್ ಮೀಡಿಯಾ ಕೆನಡಾದವರು, ಅಂದ್ರೆ ಕಿರಣ್ ಬರ್ತೂರ್ ಮತ್ತೆ ಪ್ರಭಾಕರ್ ಅಂತ. ಅವರೇನೆ ಈ ಮೂವಿ ನಮ್ಮ ಜೇಮ್ಸ್ ಮೂವಿನ ಕೂಡ ಇಲ್ಲಿ ರಿಲೀಸ್ ಮಾಡ್ತಾ ಇರೋದು. ಸೊ ಅವರು ಆ ಒಂದು ಇವೆಂಟ್ ಅಲ್ಲೆಲ್ಲ ಬ್ಯುಸಿ ಆಗಿದ್ದರಿಂದ ಸ್ವಲ್ಪ ಈ ಮಹಿಮಾ ಮೂವಿ ಸ್ವಲ್ಪ ಡಿಲೇ ಆಗಿದೆ. ಸೊ ಅದು ಖಂಡಿತವಾಗ್ಲೂ ಯಾವಾಗ ಆದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಎಲ್ಲರ ಹತ್ರನೂ ಶೇರ್ ಮಾಡ್ತೀನಿ. ಜೇಮ್ಸ್ ಜಾತ್ರೆ ಕೆನಡಾಲು ನಡೀತಾ ಇದೆ. ಎಲ್ಲರೂ ಕಾರ್ ರ್ಯಾಲಿ ರೆಡಿ ಆಗ್ತಾ ಇದ್ದಾರೆ. ಅವ್ರ ಕಾರ್ ಮೇಲೆ ಜೇಮ್ಸ್ ಪೋಸ್ಟರ್, ಪುನೀತ್ ರಾಜ್ಕುಮಾರ್ ಅವ್ರ ಪೋಸ್ಟರ್ ಹಾಕಿ, ಜೇಮ್ಸ್ ಟಿ ಶರ್ಟ್, ಡ್ರೀಮ್ಸ್ ಮೀಡಿಯಾ ಜೇಮ್ಸ್. ರಿಲೀಸ್ ಆಗ್ತಾ ಇದೆ ಜೇಮ್ಸ್. ನೋಡಿ ಎಷ್ಟೊಂದು ಜನ ಕನ್ನಡಿಗರಿದ್ದಾರೆ ಇಲ್ಲಿ ಅಂತ. ಏನ್ ಯಾರಿದು? Twinkle, twinkle, little star,
Twinkle little star, Nama Appu power star. ಏನು ಖುಷಿ ಅಂದರೆ ಕೆನಡಾಲಿಂದು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತದೆ ಎಲ್ಲಾದರೂ ನಮಗೆ ಭಾಳ ಮನಸ್ಸಿಗೆ ತುಂಬ ಟಚ್ ಆಯ್ತು ನಿಜವಾಗ್ಲೂ. ಯಾಕಂದರೆ 100% ನಮ್ಮ ಒಂದು ಕಲ್ಚರ್ನ ಅಲ್ಲೂ ಅಷ್ಟು ನಮ್ಗೆ ತುಂಬ ಎನ್ಲೈಸ್. ಅಫ್ಕೋರ್ಸ್ ಇವತ್ತು ನಮ್ಮಲ್ಲಿ ಇಲ್ಲ ಅಂತ ನಮ್ಮ ಕೇಳಿದ್ರೆ ನಮ್ಮಲ್ಲಿ ಇದ್ದಾರೆ. ಯಾಕಂದರೆ ನಾವು ಅಷ್ಟೇ ಕಳಿಸ್ಕೊಳ್ಬಾರ್ದು. ವಿಲ್ ಕೀಪ್ ಐ ಅಲೈವ್ ಆಲ್ವೇಸ್ ಇನ್ ಮೈ ಹಾರ್ಟ್. ಎವ್ರಿಬಡಿ ಇಸ್ ಲೈವ್ ಬಂದಾಯಿತು. ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಮಹಿಮಾ. ಕ್ಯಾನಡಾದಲ್ಲಿದ್ದು ಕನ್ನಡನ ಬರ್ತಿಲ್ಲ. ನೀವು ಸಾಲಿ ಕಿಚನ್ ಕಡೆ ತಲೆನೇ ಹಾಡಲಿಲ್ಲ. ನಾನು ಚಪಾತಿ ಲಕ್ಷಿಸಿದ್ರೆ ಅದನ್ನೇ ಕೈ ಕೊಡ್ಬೋದು. ಮದುವೆ ಆದ್ಮೇಲೆ ಗಂಡನ ಹೇಗೆ ಬೇಕೋ ಹಾಗೆ ಬಳಸ್ಕೊಳಕ್ಕಾಗೋದು. motives irutte. Money, love or revenge. You have $30,000 in credit card debt, and that establishes a very strong motive. That's ridiculous. And do you think the family is still in danger though? We need to protect those girls. Sanvi, everyone. Do you have any cameras in the vicinity? Unfortunately not, sir. Cameras pick up Mahima living the premises with the mystery woman close behind her, and then nothing. Mahima, ನೀನು ಎಲ್ಲೂ ಸೋಲ್ಬೇಡ. ನಾನೇ ಹೇಳ್ತೀನಿ, ನನ್ನ ಅಣ್ಣ ನಿಮಗೆ ಸೂಟ್ ಆಗುತ್ತೆ.
ಜೇಮ್ಸ್ ನ ಮನೆಗೂ ಕರ್ಕೊಂಡ್ ಬಂದ್ವಿ ಅಲ್ಲ ರೇಂಜ್ ಅಪ್ಪುನ ಇಲ್ಲೂ ಇದೆ ಟಿ ಶರ್ಟ್ ಅಲ್ಲೂ ಇದೆ ಅಪ್ಪುನ ನಾವು ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಇವತ್ತು ಹೋಗಿ ಮೂವಿ ನೋಡ್ಕೊಂಡು ಬಂದ್ವಿ ಹಾಗೆ ಅಪ್ಪನ ಮನೆಗೂ ಕರ್ಕೊಂಡ್ ಬಂದ್ವಿ ನೀವು ಇನ್ನು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಯಾಕಂದ್ರೆ ಇದು ಕೊನೆಯ ಅವಕಾಶ ನಮ್ಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದು ಸೊ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಹೋಗಿ ನೋಡ್ಕೊಂಡ್ ಬನ್ನಿ ಅದ್ರಲ್ಲೂ ಆ ಮೂವಿಲಿ ಶಿವರಾಜ್ ಕುಮಾರ್ ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ಜೊತೆಗೆ ನೋಡಿದಾಗ ಇನ್ನೂ ಬೇಜಾರಾಯ್ತು ಅದು ಏನೋ ಒಂಥರ ಮನ್ಸಿಗೆ ಅದು ಹೇಳ್ಕೊಳಕ್ ಆಗಲ್ಲ ಆ ತರ ಏನೋ ಒಂದು ನೋವಿದೆ ಇದು ನಮ್ ಕೈಯಲ್ಲಿ ಅಪ್ಪು ಅವ್ರಿಗೆ ಕೊನೆಯ ಟ್ರಿಬ್ಯೂಟ್ ಕೊಡಕ್ ಆಗೋದು ಸೊ ಮಿಸ್ ಮಾಡ್ಕೊಳ್ದೆ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ ಸೊ ಸದ್ಯಕ್ಕೆ ಈ ವಿಡಿಯೋನ ನಾವ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀನ್ ಹೇಳ್ಬೇಕಾ ಬೇಗ ಬೇಗ ಈ ವಿಡಿಯೋ ನಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಅಲ್ಲಿ ತನಕ ಖುಷಿಯಾಗಿರಿ ಟಾಟಾ ಬೈ ಬೈ ಮುಫು ಎಸ್ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಟಾಟಾ ಬೈ ಬೈ ಟಾಟಾ ಬೈ ಬೈ ಮುಫು